ಆತ್ಮಶಾಂತಿಗೆ ಒಡೆದು ಮಾತೆಲ್ಲ ಸೇರಿದು 1 ನಿಮಿಷದ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಇವತ್ತು ಉಪಸ್ಥಿತರಿದ್ದೇವೆ. ದೇವರ ಪಾದವನ್ನ ಸೇರಿದಂತಹ ಶೀನಪ್ಪ ಮೂಲ್ಯರ ಉತ್ತರ ಕ್ರಿಯೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಮುಗಿಸಿ ಇವತ್ತು ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸುವಂತ ನೋವಿನ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಬೇರೆ ಬೇರೆ ಹಂತದಲ್ಲಿ ತನ್ನ ಜೀವನವನ್ನ ಈ ಸಮಾಜಕ್ಕಾಗಿ ಮುಡಿಪಾಗಿಟ್ಟಿರತಕ್ಕಂಥ ಶೀನಪ್ಪ ಮೂಲ್ಯರನ್ನ ನಾವೆಲ್ಲರೂ ಕ್ಷಣವೂ ಕೂಡ ನೆನಪಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಕುಗ್ರಾಮ ಆಗಿರತಕ್ಕಂಥ ಬೀರಮಂಗಲದಲ್ಲಿ ಆ ಅಭಿವೃದ್ಧಿಯ ಸಂಕಲ್ಪವನ್ನ ಮಾಡಿ ಆ ಕುಗ್ರಾಮವನ್ನ ಇವತ್ತು ಬೆಳಗುವಂತಹ ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ತನ್ನ ಕೈಯನ್ನ ಆಡಿಸಿ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳಿಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂತಹ ಮಹಾತ್ಮರು ಶೀನಪ್ಪ ಮೂಲ್ಯರವರು. ಶೀನಪ್ಪ ಮೂಲ್ಯರಿಗೆ ಯಾರು ಸಾಟಿ ಅಂತ ಹೇಳಿದ್ರೆ ಬೇರೆ ಯಾರಿಲ್ಲ, ಅವರೇ ಸಾಟಿ ಆಗ್ಬೇಕಾಗಿದೆ. ಅವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯ ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ನಾನು ಅಂದುಕೊಂಡಿದ್ದೇನೆ. ಇವತ್ತು ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಇರಬಹುದು, ಹಾಲಿನ ಉತ್ಪಾದಕರ ಸಹಕಾರಿ ಸಂಘದ ಆರಂಭದಲ್ಲಿರ್ಬೋದು, ವೀರಮಂಗಲ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಒಬ್ಬ ಮನುಷ್ಯ ಸಾಮಾಜಿಕವಾಗಿ ಹೇಗೆ ಬದುಕಬೇಕು ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಶೀನಪ್ಪ ಮೂಲ್ಯರು ನಮ್ಗೆಲ್ರಿಗೂ ಆದರ್ಶ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ಧಾರ್ಮಿಕ ವ್ಯವಸ್ಥೆಗಳಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿರುವರು. ನಾನು ಯಾವತ್ತೂ ಕೂಡ ಶೀನಪ್ಪ ಮೂಲ್ಯರನ್ನ ನೆನಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನನಗೊಂದು ಸಮಸ್ಯೆ ಉದ್ಭವವಾಗಿತ್ತು. ನಾವು ತೋಟವನ್ನ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ವಿಪರೀತವಾಗಿ ಕಳ್ಳರ ಕಾಟಗಳು ಇರತಕ್ಕಂತಹ ಸಂದರ್ಭ. ನಾನು ಶೀನಪ್ಪ ಮೂಲ್ಯರ ಹತ್ರ ಒಂದು ಬಾರಿ ಬಂದು ವಿನಂತಿಯನ್ನ ಮಾಡಿದೆ. ಅವರು ಈ ಕ್ಷೇತ್ರದಲ್ಲಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ತೆಂಗಿನಕಾಯಿಯನ್ನಿಟ್ಟು ಒಂದು ಅಡಿಕೆ ಮರಕ್ಕೆ ಒಂದು ದಾರವನ್ನು ಕೊಟ್ಟರು. ಅವತ್ತಿನಿಂದ ಇವತ್ತಿನವರೆಗೆ ನನ್ನ ತೋಟದಲ್ಲಿ ಕಳ್ಳತನ ಅನ್ನುವಂಥದ್ದು ಬರಲಿಲ್ಲ, ಯಾರಿಂದಲೂ ಕೂಡ ಸಮಸ್ಯೆ ಆಗಿಲ್ಲ. ಹಿನ್ನೆಲೆಯಲ್ಲಿ ನಾನು ವೈಯಕ್ತಿಕವಾಗಿ ಯಾವತ್ತೂ ಕೂಡ ಶೀನಪ್ಪ ಮೂಲ್ಯರವರಿಗೆ ಆಭಾರಿಯಾಗಿದ್ದೇನೆ. ಅವರ ಆ ಜೀವನದ ಆದರ್ಶಗಳು, ಅವರು ಕೊಟ್ಟಿರ್ತಕ್ಕಂತಹ 4 ಮಕ್ಕಳು ಮತ್ತು 2 ಪುತ್ರಿಯರು ಇವತ್ತು ಸಮಾಜಕ್ಕೆ ಆದರ್ಶವಾಗಿರತಕ್ಕಂತಹ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನ 2 ಮಕ್ಕಳಿಗೆ ಕೊಟ್ಟು ಈ ಸಮಾಜ ಸೇವೆ ನನ್ನ ಸೇವೆ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಮಕ್ಕಳು ಕೂಡ ಸಾಮಾಜಿಕವಾಗಿ ತೊಡಗಿಸತಕ್ಕಂತ ಕೆಲಸ ಕಾರ್ಯವನ್ನ ಶೀನಪ್ಪ ಮೂಲ್ಯರವರಿಗೆ ಹಾಕಿಕೊಟ್ಟಿದ್ದಾರೆ. ಇವತ್ತು ಸಮಾಜಕ್ಕೆ ಆದರ್ಶವಾಗಿ ಆ ಮಕ್ಕಳೆಲ್ಲರೂ ಬದುಕುವಂತಹ ವ್ಯವಸ್ಥೆ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಆ ಶೀನಪ್ಪ ಮೂಲ್ಯರು ಇಟ್ಟಿರ್ತಕ್ಕಂತಹ ಹೆಜ್ಜೆಗಳು ನಾವೆಲ್ಲರೂ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಮತ್ತು ಅವರ ಆದರ್ಶಗಳನ್ನ ನಾವು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಕೃತಾರ್ಥರಾಗಬೇಕಾಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ, ಸದ್ಗತಿಯನ್ನು ಕರುಣಿಸಲಿ. ಅವರ ಕುಟುಂಬ ಮುಂದಿನ ದಿವಸದಲ್ಲಿಯೂ ಕೂಡ ಶೀನಪ್ಪ ಮೂಲ್ಯರ ಆದರ್ಶಗಳನ್ನ ಮತ್ತೆ ಸಮಾಜದಲ್ಲಿ ಜೋಡಿಸತಕ್ಕಂತ ಕೆಲಸ ಕಾರ್ಯಗಳಿಗೆ ಭಗವಂತ ಶಕ್ತಿಯಲ್ಲಿ ಕೊಡ್ಲಿ ಅಂತಕ್ಕಂತ ಆಶಯವನ್ನ ವ್ಯಕ್ತಪಡಿಸ್ತಾ ಅವರಿಗೆ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ, ಶೀನಪ್ಪ ಮೂಲ್ಯರು ಅಗಲಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಬಹಳಷ್ಟು ದುಃಖವನ್ನು ಪಡ್ತಾ ಇದ್ದೇವೆ. ಮನುಷ್ಯನಿಗೆ ಹುಟ್ಟು ಸಹಜ, ಹುಟ್ಟು ಆಕಸ್ಮಿಕ, ಸಾವು ಸಹಜ ಅಂತ ಹೇಳ್ತಾರೆ. ಆ ಹುಟ್ಟು ಸಾವಿನ ಮಧ್ಯೆ ಒಂದು ಜೀವನ ಅಂತ ಇದೆ. ಆ ಜೀವನ ಹೇಗಿದೆ ಅಂತೇಳಿ ಅವರ ಮರಣದ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಕೆಲವರು ತಮ್ಮ ಕುಟುಂಬಕ್ಕಾಗಿ ಬದುಕ್ತಾರೆ, ಕೆಲವರು ಸಮಾಜಕ್ಕಾಗಿ ಬದುಕ್ತಾರೆ, ಕೆಲವರು ಆದರ್ಶಗಳಿಗೆ ಬೇಕಾಗಿ ಬದುಕ್ತಾರೆ. ಸಮಾಜಕ್ಕೆ ಮತ್ತು ಆದರ್ಶಕ್ಕೆ ಬದುಕಿದಂತ ಕೆಲವು ವ್ಯಕ್ತಿಗಳಲ್ಲಿ ಶೀನಪ್ಪ ಮೂಲ್ಯರು ಒಬ್ಬರು ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಬ್ಬರ ಜೀವನ ಹೇಗಿರಬೇಕು, ಒಬ್ಬ ಕೃಷಿಕನಾಗಿ, ಸಾಮಾಜಿಕ ಮುಂದಾಳುವಾಗಿ, ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತ ಛಾಪನ್ನು ಮೂಡಿಸಿದಂತ ವ್ಯಕ್ತಿ ಶೀನಪ್ಪನವರು. ಬಹುಶಃ ಈ ಶಾಂತಿಗೋಡು ಗ್ರಾಮಕ್ಕೆ
ಒಂದು ಕೊಡುಗೆ ಅಮೂಲ್ಯವಾದ್ದು. ಅದರ ಜೊತೆಯಲ್ಲಿ ಇವತ್ತು ಪುತ್ತೂರಿನಲ್ಲಿ ಯಾರಲ್ಲಿ ಕೇಳಿದ್ರು ಬಹುಶಃ ಸಂತೆಯಲ್ಲಿ ಎದುರುಗಡೆ ಕೂತ್ಕೊಳ್ಳುವವರು ಒಬ್ಬ ಹಿರಿಯ ವ್ಯಕ್ತಿ ಆ ಸೀನಪ್ಪನ್ನ ಅಗಲಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಜನ ಇವತ್ತು ಕೂಡ ಅಗಲಿದ್ದಾರೆ ಅಂತ ಹೇಳುವಂತ ಮಾತನ್ನು ಒಪ್ಪುವುದಿಲ್ಲ. ಆದ್ರೆ ಮುರಾಣಿಮುಟ್ಟ ಸಂತೆ ಬತ್ತೋಯ್ತೇವೆ ಅಂತ ಹೇಳುವಂತ ಮಾತು. ಆ ಸಂತೆಯಲ್ಲಿ ನಾನು ನೋಡ್ತಾ ಇದ್ದೆ, ಅಲ್ಲಿರುವಂತ ಎಲ್ಲ ಕೃಷಿಕರಿಗೆ ಅವರೇ ನೇತೃತ್ವ. ಕೃಷಿಕರಿಗೆ ಅನ್ಯಾಯ ಆದಾಗ, ಅವರ ಉತ್ಪನ್ನಗಳಿಗೆ ಸರಿಯಾದಂತ ಧಾರಣೆ ಸಿಗದೇ ಇದ್ದಾಗ, ಬಾಕಿಯವರು ಏನಾದ್ರೂ ಚೌಕಾಸಿ ಮಾಡಿದಾಗ ಮುಂದೆ ನಿಂತು ಅವರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಕೂಡ ಸೀನಪ್ಪನ್ನ ಮಾಡ್ತಾ ಇದ್ರು. ಅದರ ಜೊತೆಯಲ್ಲಿ ನಾನು ಕಂಡುಕೊಂಡಾಗಿ ರಾಜಕೀಯವಾಗಿ ಈ ಭಾಗದಲ್ಲಿ ಸದಾನಂದ ಗೌಡರು ಚುನಾವಣೆಗೆ ನಿಂತಾಗ ಬಹುಶಃ ಮುಂಚೂಣಿಯಲ್ಲಿ ನಿಂತು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸೀನಪ್ಪ ಮೂಲಿಯವರು ಕೂಡ ಕಾರಣಕರ್ತರು ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಒಟ್ಟು ಇಡೀ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಈಗಾಗಲೇ ಉಲ್ಲೇಖ ಮಾಡಿದಾಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು, ಪಂಚಾಯತ್ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ತಮ್ಮನ್ನು ತಾವು ತೊಡಗಿಸಿಕೊಂಡು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕೊನೆ ತನಕ ತನ್ನ ಆ ಸಂಸಾರವನ್ನು ನಿಭಾವಣೆ ಮಾಡಿ ಸಂಸಾರದ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಒಂದು ಆದರ್ಶಮಯವಾದಂತಹ ಕುಟುಂಬವನ್ನು ಬೆಳಗಿಸಿದಂತ ಕೀರ್ತಿ ಆ ಒಂದು ಸೀನಪ್ಪ ಮೂಲಿಯರಿಗಿದ್ದಾರೆ ಇದೆ. ಅವರ ಆ ಒಂದು ಆತ್ಮಕ್ಕೆ ಸದ್ಗತಿಯನ್ನು ಬಯಸಿ ಅವರ ಕುಟುಂಬಸ್ಥರಿಗೂ ಆ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಆ ಮಾಲಿಂಗೇಶ್ವರ ದೇವರು ಮತ್ತು ಗ್ರಾಮ ದೇವರು ಕರುಣಿಸಲಿ ಅಂತೇಳಿ ಹಾರೈಸಿ ಸಂಜೀವ ಮಠಂದೂರು ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಹಾಗೂ ನನ್ನ ತಂದೆಯ ಆತ್ಮೀಯ ಆದಂತಹ ಶ್ರೀಯುತ ಶ್ರೀನಿವಾಸ್ ಇವರು ಕೂಡ ಪರಿಚಯ ಆಗಲಿಕ್ಕೆ ಕಾರಣ ಅವರ ಮಕ್ಕಳು ದಾಮೋದರ್ ಮತ್ತು ಕರುಣಾಕರ್ ಮತ್ತು ಅವರ ಫ್ಯಾಮಿಲಿಯ ಮೆಂಬರ್ಸ್ಗಳೆಲ್ಲ ಶಾಲೆಗೆ ಬರ್ತಾ ಇದ್ರು. ಈಗಾಗಲೇ ಅವರ ಡಾಕ್ಯುಮೆಂಟ್ರಿ ನೋಡಿದಾಗ ನನ್ನ ಕಣ್ಣು ಸ್ವಲ್ಪ ಹಸಿ ಆಯಿತು. ಒಬ್ಬ ಮನುಷ್ಯ ಏನೆಲ್ಲ ಮಾಡ್ಬೋದು ಜೀವಿತ ಕಾಲದಲ್ಲಿ, ಕನಿಷ್ಠ ಶಿಕ್ಷಣವನ್ನು ಪಡೆದುಕೊಂಡು ಗರಿಷ್ಠದ ಮಟ್ಟಿಗೆ ಅಭಿವೃದ್ಧಿ ಕಡೆ ಗಮನ ಕೊಟ್ಟದ್ದು ನೋಡಿದಾಗ ಬಹಳ ಸಂತೋಷವಾಗ್ತದೆ. ಆಗಾಗ ನಾನು ಅವರು ಸಂಜೀವ ಮಠಂದೂರು ಸರ್ ಹೇಳಿದಾಗೆ ಸಂತೆಗೆ ಹೋದಾಗ ಮುಖವಾಗಿ ಮಾತಾಡಿಕೊಂಡು ಒಮ್ಮೊಮ್ಮೆ ನಾನು ಹೋಗ್ಬೇಕಾದ್ರೆ ಬ್ಯಾಗಿನಲ್ಲಿ ಸಂಜೆ ಸ್ವಲ್ಪ ತರಕಾರಿ ಉಳಿದ್ರೆ ಶಾಲೆಗೆ ಕೊಂಡೋಗಿ ಬಿಸಿ ಊಟಕ್ಕಾದ್ರೆ ಆಗ್ತದೆ ಎಂಬ ಹೇಳುವಂತ ಗುಣ ಅವರು ನಾನು ಕಂಡುಕೊಂಡಿದ್ದೆ. ಮುಖ್ಯವಾಗಿ ಮಕ್ಕಳ ಜವಾಬ್ದಾರಿಯನ್ನು ನನಗೆ ಒಬ್ಬ ಮಗನ ಜವಾಬ್ದಾರಿಯನ್ನು ವಹಿಸಿದ್ರು ಕರುಣಾಕರ್. ಈಗ ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ಕೊಳ್ಬೇಕು. ಪ್ರವಾಸಕ್ಕೆ ಹೋಗ್ಬೇಕಾದ್ರೂ ಸಹ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಜವಾಬ್ದಾರಿ ನಿಭಾಯಿಸಿದ್ದೇನೆ. ಇವತ್ತು ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾರೆ. ಆತನ ಪತ್ನಿ ಉಪನ್ಯಾಸಕ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ನನಗೆ ಖುಷಿ. ಈ ಮನೆಗೆ ನಾನು ಆಗಾಗ ಬರ್ತಾ ಇದ್ದೆ. ನಾನು ಸ್ಕೂಲ್ ಡೇ ಸಂದರ್ಭದಲ್ಲಿ ಇನ್ವಿಟೇಷನ್ ಕೊಡ್ಲಿಕ್ಕೆ ಆಗ ಬಂದಾಗ ಅವ್ರು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಮತ್ತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟ ಕಾರಣ ಅವರೆಲ್ಲ ಸಮುದಾಯದವರೆಲ್ಲ ಶಿಕ್ಷಕನಾಗಿದ್ದಾರೆ. ಶಿಕ್ಷಕರ ಮಾಡ್ಕೊಂಡು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ದಾಮೋದರಾಗಲಿ ಎಲ್ಲ ಆಗಲಿ ಅಷ್ಟು ಬಹಳ ಒಂದು ಪ್ರೀತಿ ಅವರಿಗೆ ಶಿಕ್ಷಣದ ಬಗ್ಗೆ. ಅದರಿಂದ ಈ ಊರಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅವರು. ಸೀನಪ್ಪ ಮೂಲ್ಯರು ಅಂತ ಹೇಳಿದ್ರೆ ಅವರೊಂದು ಮೌಲ್ಯಾಧಾರಿತ ವ್ಯಕ್ತಿತ್ವ ಆಯ್ತು. ಆ ಮೂಲ್ಯ ತೆಗೆದು ಮೌಲ್ಯ ಅಂತ ಮಾಡ್ಕೊಳ್ಳೋಣ. ಆ ಮೌಲ್ಯಗಳು ನಮಗೆ ಬಹಳ ಅರ್ಥಪೂರ್ವಕವಾಗಿತ್ತು, ಬೆಲೆ ಇತ್ತು ಅವ್ರ ಒಂದು ಮಾತಿಗೂ ಸಹ. ಮತ್ತೆ ನೇರ ಪ್ರವೃತ್ತಿ, ಹಠವಾದಿ ಕೆಲಸ ಅಂದ್ರೆ ಆಗ್ಲೇಬೇಕು ಅವರಿಗೆ, ಏನೇ ಆಗ್ಲಿ ಅದು ಮಾಡಿಯೇ ತೀರ್ಬೇಕು ಎಂಬ ಗುಣವನ್ನು ಇಟ್ಟವ್ರು. ನಾನು ಒಮ್ಮೊಮ್ಮೆ ಶಾಲೆಗೆ ಬರ್ತಾ ಇರ್ಬೇಕಾದ್ರೆ ಮಗುರ ಬಗ್ಗೆ ಮಾರ್ಕ್ ಕಡಿಮೆ ಆದ್ರೆ ಇರು ಪಾಠ ಮಲ್ತಾನೆ ಕಡಿಮೆ ಆಗ್ತದೆ ನಂದು ಜೋಕ್ಲಿಗೂ ಅಂತ ಹೇಳ್ತಾರೆ. ನಂದು ಅಷ್ಟು ಸಹ ಗಮನ ಕೊಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಸಹ. ಆ ಮಕ್ಕಳಿಗೆ ಶಾಲೆಗೆ ಬರ್ಲಿಕ್ಕೆ ವ್ಯವಸ್ಥೆಗಳು ಇರ್ಲಿಲ್ಲ, ನಡ್ಕೊಂಡೇ ಬರ್ತಾ ಇದ್ರು. ಬೀರಮಂಗಲ ಬಿಟ್ರೆ ಮತ್ತೆ ಬಡಕೊಡಿಗೆ ಬರ್ಬೇಕಾಗಿತ್ತು. ಆ ಮಕ್ಕಳೆಲ್ಲ ಇವತ್ತು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಮತ್ತೆ ಅವರ ಬಹಳ ಬಾಂಧವ್ಯವನ್ನು ನಾನು ಪಡ್ಕೊಂಡಿದ್ದೆ. ಅವ್ರು ಇದ್ದಾರೆ ಎಂಬುದಾಗೆ ನಮಗೆ ಇಲ್ಲಿ ಭಾಸ ಆಗ್ತದೆ. ಯಾಕಂತ ಹೇಳಿದ್ರೆ ಅವರ ದೇಹ ಇರ್ಬೋದು, ಅವರ ಆತ್ಮ ಇಲ್ಲೇ ಓಡಾಡ್ತಾ ಉಂಟು. ಇದೆಲ್ಲ ಆದರ್ಶಗಳು. ಮಕ್ಕಳಿಗೆ ಒಂದು ಕಿವಿ ಮಾತು, ಅವರು ಕನಿಷ್ಠ ಶಿಕ್ಷಣ ಪಡ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಅವರ ಹೆಸರು ಚಿರಸ್ಥಾಯಿ ಉಳಿಯುವಾಗೆ ಮಕ್ಕಳು ಮಾಡಬೇಕು. ಮತ್ತೆ ಎಲ್ಲೆಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರ ಗುರುತ ಇರುವಾಗೆ ನೀವು ಮಾಡಬೇಕು. ಅವರ ಹೆಸರಿನಲ್ಲಿ ಏನಾದರೂ ಮಾಡ್ತಾ ಹೋಗಬೇಕು. ಈ ಭಾಗದಲ್ಲಿ ಮಾತ್ರ ಅಲ್ಲದೆ ಎಲ್ಲ ಕಡೆ ಇರ್ತದೆ. ತುಂಬಾ ಫೇಸ್ ಮಾಡಿದ್ರು ಅವರು.
ಮಠಂದೂರ ಸಂಜೀವಣ್ಣ ಹೇಳಿದಾಗ ಅವರೆಲ್ಲ ಭಾರಿ ಫೇಸ್ ಮಾಡಿದವರು, ಎಷ್ಟೆಲ್ಲ ಫೇಸ್ ಮಾಡಿದ್ದಾರೆ ಅವರು. ಆ ಲೈಟ್ ಇರಲಿಲ್ಲ ವೀರಮಂಗಲಕ್ಕೆ, ವಿದ್ಯುತ್ ಇರಲಿಲ್ಲ, ಬಸ್ಸುಗಳು ಇರಲಿಲ್ಲ. ಹೋದೊಂದು ಬಸ್ ಬರ್ತಿತ್ತು ಮಳೆಗಾಲದಲ್ಲಿ, ಅರ್ಧಕ್ಕೆ ಹೋಗಿ ವಾಪಸ್ಸು ಬರ್ತಾ ಇತ್ತು. ಎಲ್ಲ ಸಮರ್ಪಕವಾಗಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಮಾಡಿದ ವ್ಯಕ್ತಿತ್ವ ಶೀನಪ್ಪ ಮೂಲೆ ಅವ್ರದ್ದು. ಇವತ್ತು ಇಲ್ಲ, ಆದರೆ ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ಇದ್ದಾನೆ. ಈ ಡಾಕ್ಯುಮೆಂಟ್ರಿ ತುಂಬಾ ಚೆನ್ನಾಗಿದೆ ಮಾಡಿದವರು, ತುಂಬಾ ಮಕ್ಕಳು ಮಾಡಿದ್ರು, ಒಳ್ಳೆ, ಯಾರು ನಾನು ನೋಡಲಿಲ್ಲ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಅವ್ರು ಎಲ್ಲಿಂದ ಎಲ್ಲಿವರೆಗೆ ಸಾಧನೆ ಮಾಡ್ಕೊಂಡು ಬಂದರು. ಕೊನೆಗೆ ಸ್ವಲ್ಪ ಅವರಿಗೆ ಆರೋಗ್ಯ ಕೈ ಕೊಟ್ಟಿತ್ತು ಅವ್ರಿಗೆ. ಹಾಗೂ ನಾನು ಬಂದಿದ್ದೆ, ಅವ್ರ ಮಗನ ಮನೆಗೂ ಸಹ ಒಂದೊಂದು ಬಂದಾಗ ಏನು ತೊಂದರೆ ಮಾಡಲಿಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ರು. ಅವರ ಆತ್ಮಕ್ಕೆ ಚಿರಶಾಂತಿ ಇರಲಿ, ಆ ಶಕ್ತಿ ಮನೆ ಕುಟುಂಬದವರಿಗೆ ತಡೆಯುವ ಶಕ್ತಿ ಕೊಡ್ಲಿ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಇಲ್ಲಿ ಕುಗ್ರಾಮವಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಅಧ್ಯಾಪಕರಾಗಿ ಬಂದಿದ್ದಂತಹ ಶ್ರೀಯುತ ನಾಗೇಶ್ ಮೊಯ್ಲಿ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರು ನಮ್ಮ ಮನೆಯಲ್ಲಿ ಇದ್ದು ಅವರಿಗೆ ನಮ್ಮ ತಂದೆಯವರು ಉಚಿತ ವಸತಿ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದರೆ ಅವರ ಮೇಲೆ ಅಭಿಮಾನವಿಟ್ಟು ಇಂದಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರು ನುಡಿನಮನವನ್ನು ಸಲ್ಲಿಸಬೇಕು. ಪಾದವು ಅಡ್ಡ ಬರುವುದು. ಅವೇ ರೀತಿ ಬೀರಂಗಿಲದ ಆರಾಧ್ಯ ದೇವರಾಯನಂಚಿನ ಶ್ರೀ ವಿಷ್ಣುಮೂರ್ತಿ ದೇವರೇನು ಪ್ರಾರ್ಥನೆ ಮಂತೊಂದು ದಿವಂಗತ ಶೀನಪ್ಪ ಮೂಲ್ಯರ್ನ ಪಿತೃ ಶ್ರೀ ದಿವಂಗತ ತ್ಯಾಂಪ ಮೂಲ್ಯರ್ ಆರ್ನ ಆಶೀರ್ವಾದನು ಎನ್ನಟ್ಟೊಂದು ಆರ್ನ ಕುಟುಂಬದ ಮಾತ ಸದಸ್ಯರೆಗ್ಲ ಎನ್ನ ಅಕ್ಲೇನು ಯಾನು ಕೇಳೊಂದು ಇನ್ನು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೂ ಆಗಮಿಸಿದ ಮಾತ ಗಣ್ಯರೇ ಯಾನು ಹೆಚ್ಚ ಪಾತಿರುಜಿ ಇತ್ತೆ ನಮ್ಮ ಸ್ವರೂಪ ಮುಲ್ಪ ನಮ್ಮ ಆರ್ನ ಬಗ್ಗೆ ನಮ್ಮ ಕೇಂದ್ರ ಐನಿರ್ಬೇಕು ಹೆಚ್ಚಿಗೆ ಪಾತಿರೋದಲ್ಲ ಐಟ್ ಒಂಜಿ ಎಂಚಿನ ಬಂಡ ಶಿಕ್ಷಣ ಪ್ರೇಮಿ ಪಂಡೇರ ಶಿಕ್ಷಣ ಪ್ರೇಮಿ ಬಂಡ ಯಾನು 1957 ಇಸ್ವಿಡು ಈ ಬೀರಂಗಿಲ ಶಾಲೆಗೆ 3 ಜನ ಮಾಸ್ಟರ್ ಅದು ಬರ್ತೇನೆ. ಪ್ರಥಮವಾದ ತ್ರಿವಿಕ್ರಮ ಮಾಸ್ಟರ್ ಅಂತ ಬರ್ತೀರು. ಫಸ್ಟ್ ಸ್ಟಾರ್ಟ್ ಮಂತನಾರ 5 ಬೊಕ್ಕ ಒಂಜಿ ಬೊಕ್ಕೊಂಜಿ ಅರ್ನ ಪುದರ್ ಸರಿಯಾದ ಗೊತ್ತಿಜ್ಜಿ ಮೂಜಿನದ ಮಾಸ್ಟರ್ ಅದು ಯಾನು ಈ ಶಾಲೆಗೆ ಬರ್ತೇನೆ. ಐನದಾರ ಈ ಇತ್ತೈಪುರಂಚಿನ ಬೀರಂಗಿಲ ಶಾಲೆದ ಪ್ರಾರಂಭದ 3 ಜನ ಅಧ್ಯಾಪಕಿ ಬಂಡ ಅವು ಯಾನು ಬಂದಲೆ ನಿಕ್ಲ ಆಲೋಚನೆ ಮನ್ಪುಲೆ 55ನೇ ವರ್ಷ ದುಂಬುದ ವ್ಯವಸ್ಥೆ ಇಂಚೈತಿನ ಬಂಡ ಬರೇ ಪುತ್ತೂರುಡ್ದು ಈ ಬೀರಂಗಿಲ ಬಜ್ಜಿ ಕುಗ್ರಾಮ ಆದಿತ್ತು ದಾಲ ಇಜ್ಜಂಡ್ರು ಬನ್ನಾಗ ಬರೇ ಒಂಜಿ ಕಾಂಡೆ ಒಂಜಿ ಬೈಯಡ್ ಒಂಜಿ ಕಂಪನಿ ಬಸ್ಸುಲು ಮಾತ್ರ ಬರೋಯ್ತ ಹೂವೇ ರಿಕ್ಷಾದ ಹೂವೇ ದಾಲ ಇಜ್ಜಂಡು ಅಂಚನೆ ಮೂಲು ಬತ್ತನಂಚಿನ ಸರಕಾರಿ ನೌಕರರಿಗೆ ಎಂಚಿನ ವ್ಯವಸ್ಥೆಲ್ಲ ಇಜ್ಜಂಡು ಎಂಚಿನ ವ್ಯವಸ್ಥೆ ಎಲ್ಲ ಇಜ್ಜಂಡು ರೂಮ್ ಮಾಡು ದಾಲಜ್ಜಿ ದೂರದ ಪುತ್ತೂರ್ದು ಮೀನಿ ಬರೋಡಿರ್ತೀನಿ ಅವಳ ಬಸ್ಸದ ವ್ಯವಸ್ಥೆ ಇಜ್ಜಂಡು ಅಂಚಿನ ಈ ಕಷ್ಟದ ಪುರ್ತುಡು ಶೀನಪ್ಪ ಮೂಲ್ಯರ್ನ ಪಿತೃಶ್ರೀ ಆಯ್ನಂಚಿನ ತ್ಯಾಂಪ ಮೂಲ್ಯರು ಏನನ್ನು ಲೆತ್ತದು ಮಾಟ್ರೆ ಮುಲ್ಪ ಊಲ ವ್ಯವಸ್ಥೆ ಇಜ್ಜಿ ಈ ಎಂಕ್ಲೈಡಿ ಬತ್ತದು ಮೂಲೆ ಇತ್ತದು ಪೋಲೆ ಪಂಡದು ಎಂಕು ಒಂಜಿ ಅಭಯನು ಕೊರಿಯರು ಆ ಕಷ್ಟದ ಪುರ್ತುಡು ಅಪಗ ಏರ್ವಂಡ ಮುಲ್ಪ ಈ ಕುಗ್ರಾಮವು ಬತ್ತನ ಒಂಜೋ ದೆಬ್ಬೆಲಿದಾಪ ಒಂಜಿ ಹೆಬ್ಬಾರು ದಿತ್ತೇರು ಮುಲ್ಪನೆ ಶ್ರೀಧರ್ ಹೆಬ್ಬಾರು ಆರ್ನ ಇಲ್ಲಲು ವಾಸ್ತವಿ ಬಂತು ವನಸ ಅವಲೇ ಇಪ್ಪೋಡಂಡು ವಾಸ್ತವಿ ಅತ್ತಂಡ ಅಡ್ನೇ ಇಲ್ಲಿ ಅಂಬೇರ್ನ ತ್ಯಾಂಪ ಮೂಲ್ಯರು ಅಂದ್ರೆ ಅಂಬೇರ್ನ ರಡ್ಡಿ ಈ ಇಲ್ಲಲ್ಲಿ ಯಾನು 7 ವರ್ಷ ಉಚಿತವಾದ ವನಸು ಮಂತದು ಮೂಲೆ ವಾಸ್ತವ್ಯ ಇತ್ತದು ಯಾನು ವನಸು ಮಂತನ ಇಲ್ಲು ಐನಿಡ್ದವರ ಈ ಇಲ್ಲಿನ ಯಾನು ಮರಪೆರೆ 5 ಬೊಕ್ಕ
ಎಂಕ್ಲೆಗ್ ಶಿಕ್ಷಣ ಪ್ರೇಮಿ ಪರಂಪರೆಗೆ ಎಂಚಿನ ಬಂಡ ಶಾಲೆಗೆ ಎಂಚಿನ ವಸ್ತುಗಳು ಅಪಗ ದಾಲ ಇತ್ಯದಲೆಕ್ಕ ಸರಕಾರದ್ದು ಎಂಚಿಲೆಲ್ಲ ತಿಕ್ಕೊಂದಿಜ್ಜಂಡು ದಾಲ ತಿಕ್ಕೊಂದಿಜ್ಜಂಡು ಎಂಕ್ಲ ಕೈದು ಖರ್ಚು ಬಂತು ದನೆಲ್ಲ ಸರ್ಟಿಫಿಕೇಟ್ ಫಾರ್ಮ್ಸ್ ಕುಣಿದು ಬರಡನು ಆಂಡ ಎಂಕ್ಲೆ ಕುಣಿದು ಬತ್ತ ಅಂಡ್ಲ ಮೂರು ಬತ್ತದ ಎಂಕ್ಲೆಗೆ ಮಾತ ವ್ಯವಸ್ಥೆ ಎಲ್ಲ ಮಂತೀರ ಅಂಚನೆ ಎಂಕ್ಲು ಮಾಸ್ಟರ್ ನಕ್ಲಿಂದ ಈ ತರ ಹೂವೇ ಒಂಜಿ ವಿ ಅವಾರ್ಡ್ ಅತನ ಒಂಜಿ ಮುಲ್ಪ ಫಾರೆಸ್ಟ್ ಅತನ ಗಾರ್ಡ್ ಮತ್ತೆ ಇತ್ತೇರು ಅಕಲ್ ಓಲ್ಲ ವನಸು ತಿಕ್ಕಿಜಿಂದ ವನಸಿಗೆ ಬರೋಡ ಆಯ್ನೆ ಈ ನಡಿ ಬರೋಡಿತ್ತು ಅಂಚಿನ ಕಾಲ ಇತ್ತು ಅಂಚಿನ ಕಾಲೋಡು ಎಂಕ್ಲೋಗು ಈ ಇಲ್ಲಲ್ಲಿ ವನಸು ಕೊಡ್ತೇರು ಅವು ಯಾನ್ ಏಪಲ ಮರೆತೇರೆ ಯಾನ್ ಅಪಗ ಬತ್ತೊಂದಿತ್ತೆ ಆಂಡ ಇತ್ತೆ ಕೆಲವು ಸಮಯದ ಇಂಜಿಗೆ ಹೆಚ್ಚಿಗೆ ಹಿಂಗೆ ಬರ್ರೆ ಅಪ್ಪಜಿ ಅನ್ನಿದ್ದಾರ ಬರೋಂದಿದ್ದಾడు ಅನ್ನಿದ್ದಾರ ಆರ್ನ ತ್ಯಾಂಪುಲ್ಲೇರು ನಮಗೆ ಚಿನ್ನ ಕುಮ್ಮಲ್ಲೇರು ಎಂಕ್ಲಿಗೆ ಏತು ಸಹಾಯವಂತಿರು ಪಂಡಿರು ಸಾಧ್ಯ ఒక 6 బహుముఖ ప్రతిభను పొందిన వ్యక్తి అంది బొక్కొంజి అన్న పంపేంట ఎంచిన మాస్టర్ ಮೂಲೊಂದು ಹೋಟೆಲ್ ಆಗ್ತದೆ ಎಂಕ್ಲಿಗೆ ಎಂಚಿನ ತೆಲಿ ಗಂಜಿ ಬರ್ಪ ಅವು ಈರೆಲ್ಲಕ್ಕೂ ಕೊರ್ಪ ಎಂಕ್ಲು ಅಂದ್ ಎಂಕ್ ಅಪಗ ಆರ್ನ ಗಂಜಿ ತೆಲಿ ಗಂಜಿ ಎಂಕ್ ಮಿಷ್ಟಾನ್ನ ಆದಿತ್ತು ಎಂಕ್ ದೇವಂಡ ಬೇತದಾಲ ವ್ಯವಸ್ಥೆಲ ಇಜ್ಜಾಡು ಸರಿ ಅಂಚಾದು ಈ ಇಲ್ಲು ನಾನು ಏಪಲ ಮರೆತೆರಗಿ ಐದಾರ ಎಂಚಿನ 6 ಬೊಕ್ಕ ಪರಿಶ್ರಮದಾರ ಬೊಕ್ಕೊಂಜಿ ಧರ್ಮಿಷ್ಠೆ ಬೊಕ್ಕೊಂಜಿ ಕಾಯಕನೇ ಕೈಲಾಸ ಪಂಡದು ಕೆಲಸ ಮನ್ಪನ ವ್ಯಕ್ತಿತ್ವ ಆರಡೈತು ಆ ರಡ್ಡು ವಿಶೇಷ ಗುಣ ಇತ್ತು ಐನೇದಾರ ಆರ್ನ ಜೋಕುಲು 6 ಏತು ವಿದ್ಯಾಪ್ರೇಮಿ ಆದಿತ್ತೀರ ಅವೇ ರೀತಿ ಆಗಿದೆ ಆರ್ನ ಜೋಕುಲು ಸಣ್ಣ ವಿದ್ಯಾಭ್ಯಾಸವನ್ನು ಪಡೆದು ಎಡ್ಡ ಹುದ್ದೆಡಿನಿ ಉಳ್ಳೇರು ಅವು ಒಂಜಿ ಸಂತೋಷ ದಯವಂಡ ಹನಿದ ಕಾಲೋಡ ಶೈಕ್ಷಣಿಕ ಕ್ಷೇತ್ರ ಅಭಿವೃದ್ಧಿ ಮಂತ್ರಿ ಇರ್ದಾರ ಆಕಲ್ನ ಜೋಕ್ಲು ಒಂಜಿ ಎಡ್ಡೆ ಪುತ್ತಿಕ್ಕನು ಆಗಿರ್ದಾರ ಆಕಲ್ನ ಜೋಕ್ಲು ಎಡ್ಡೆ ಸುಖ ಶಾಂತಿ ನೆಮ್ಮದಿಲಿ ಉಳ್ಳೇರು ಪನ್ಪುನ ವಿಷಯನು ಯಾನ್ ನಿಖಿಲ ಪನ್ನೀರೆ ಇಷ್ಟಪಡ್ತೆ ಅದು ಯಾರಿಗೂ ದೇವರು ಆತ್ಮಕ್ಕೆ ಶಾಂತಿನ ಕೊರಟೆ ದಿವಂಗತ ಶ್ರೀರಪ್ಪ ಮೂಲ್ಯರ್ನ ದೈವಾಧೀನವಾಯಿನ ಸಂದರ್ಭ ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೂ ನೆರವಿನ ಬಂಧು ಸರ್ವೇಸರಿಗೆ ವಂದನೆ ಸಲ್ಲಿಸಲು ನಾನು 1945 ಇಸ್ವಿಡು ನನ್ನ ವಿದ್ಯಾಭ್ಯಾಸ ಮುಗಿತದೆ ಮಿಲಿಟರಿಗೆ ಹೋದು ಮಿಲಿಟರಿ ಹೆಚ್ಚ ಕಾಲ ನಡ್ಕೊಂಡು ಇಟ್ಟ ಕೈಕೊಂಡು ಒಂದು ವಾಪಸ್ ಬರ್ತೀನಿ ಸರ್ಕಾರಿ ಸೇವೆಗೆ ಸೇರ್ನೆ 1981 ನಿವೃತ್ತಿ ಆದ ಪುತ್ತೂರು ಮತ್ತು ಸೆಟ್ಲಾನಾಗ ಎಂಕ ಸಮಾಜದ ಸೇವೆ ಮಲ್ಪನ ಅವಕಾಶ ಸಿಕ್ಕಿದ ಸಂದರ್ಭಗಳು ಪುತ್ತೂರದ ಗಣೇಶ್ ರೇಡಿಯೋ ದೇವಪಣ್ಣೆ ದಿವಂಗತ ಶ್ರೀರಪ್ಪ ಮೂಲ್ಯರು ಅಕ್ಕಳು ಎನ್ನ ಜೀವನವು ಪ್ರಮುಖ ವ್ಯಕ್ತಿಗಳು ಗಟ್ಟಿ ಜನಲ ದೈವಾಧೀನರಾದ ಇನಿ ನಮ್ಮ ಮಾತ ಮೂರು ಸೇರಿದ ಶ್ರೀರಪ್ಪ ಮೂಲ್ಯರು ಬಾಲ್ಯೋದಿಂಚದ ಜೀವನದ ಇನಿವರೆ ಮುಟ್ಟದ ವಿಚಾರವನ್ನು ನಾಗೇಶ್
ನಾಗೇಶ್ವರ ಪಾತೇರಿಯರು 5 ಹೆಚ್ಚ ಅದರ ಬಗ್ಗೆ ಎಂಕುದಾಲ ಪನ್ನೀರ ವಿಜ್ಜಿ ಆಡ 1980ನೇ ಇಸ್ವಿ ಹಿಡಿದು ಬೊಕ್ಕ ರಿಟೈರ್ ಆದ 41 ವರ್ಷ ಈ ಕಾಲಡು ಎಂಕ ಸಮಾಜಕ್ಕೂ ಬೋಡಾದ ಸರ್ವತ್ರ ಯಾಕ ಮಾಡ್ತಿದೆ ಸಮಾಜನೇ ಕುಟುಂಬ ತಂದು ಕೆಲಸ ಮಾಡ್ತಾನ ಎಂಗಳ ಸಮಾಜ ಗಣ್ಯರ ನಕಲ ಪೈಕಿ ಶ್ರೀರಾಮುಲ್ಯರು ಭಾರಿ ಪ್ರಮುಖ ವ್ಯಕ್ತಿ ಅರೇನು ಎಂಕಲ ಇಡೀ ಸಮಾಜ ಅರೇನು ಸದಾ ಜೀವನಡು ನೆನಪು ತಿರೋಣ ಎಂಕಲ ಧರ್ಮ ಅರೆಗೆ ಸಮಾಜಕ್ಕೂ ಆರ್ಮಕ್ನ ಕೆಲಸ ಆಕೃತಿಸೇವೆ ಯಾನೋ ಸಮಾಜಕ್ಕೆ ಬಡದು ದಾದ ಮತ್ತೆ ಅಂತ ಅನ್ಕೊಳ್ಳೇನು ಯಾನು ಇನ್ನು ತಿಳಿಸ್ಯಾರೆ ಬಯಸುಡಿ ದಯ ಪಣ್ಣಗ ತನ್ನ ಬಣ್ಣಿಸಬೇಡ ಪರರ ನಿಂದಿಸಬೇಡ ಅನ್ನರಲ್ಲಿ ಅಸಹ್ಯ ಪಡಬೇಡ ಇದುವೇ ಅಂತರಂಗ ಸುದ್ದಿ ಇದುವೇ ಬಹಿರಂಗ ಸುದ್ದಿ ಕೂಡ ಸಂಗಮ ದೇವನ ಹೋಲಿಸುವ ಪರಿ ಯಾನು ಮಾತ್ರ ಸಾಧನೆ ಯಾಕೆ ನೀವು ಮನೆಯಾಗ ಬಡ ಪತ್ತನೆ ಆಗ್ತಿ ಶ್ರೀರಂಗಮೂಲ್ಯ ಈ ಸಮಾಜ ಬಡದು ಆಗ ಮಾತ್ರ ವಿಷಯದ ಬಗ್ಗೆ ಬಗ್ಗೆ ಅಲ್ಲಿ ನೆನಪು ಮಾಡ್ತಾರೆ ಬರೋದು ಬರ್ತದೆ ಜೀವ ಅದಕ್ಕೆ ಬರೀ ನರಮನಿ ಸೈಕಲ್ ಅನ್ನಾಡ ಆಯ್ತು ಕೊಡು ದಾಯ ಈ ಗಮ್ಮತ್ತು ಮಾಡ್ತಾರೆ ಹೋಗ್ಬೇಕು ಮನೆ ಬಂದು ಡೌಟ್ ಮಾಡ್ತಿರ್ತೀವಿ ಎಲ್ಲರೂ ಉಮೇಶ್ ರಾವ್ ಬಂದು ಕುಡ್ಲ ಬರೀತೆ 6 ತೀರ್ಪನ್ನ ಟೈಮ್ಗಳು ಇಂಚಿನೇ ಒಂದು ಸಾರ್ವಜನಿಕ ಸಭೆ ಸಂದರ್ಭಗಳು ಅವರಲ್ಲಿ ಮಾಸ್ಟರ್ ಏನ್ ಕೇಂಡೆ ಮಾಸ್ಟರ್ ಈ ಗಮ್ಮತ್ತು ಎಂಚಿನೇ ಬರೋದು ಆ ತೀರ್ಪೋಯಿನ ಸಂತೋಷಗ ಅಂಡೇರು ಅವತ್ತು ಯಾರಿದೆ ಬಂದ್ಬೆ ಕೇಂದ್ರ ಏನ್ ಬಂದಿರು ಅವ್ದು ಆಯ್ತು ಬಂದು ನಾಡ ನರಮಾನಿ ಮತನ ಸತ್ಕರ್ಮ ಪ್ರತಿ ಒಂದೆಲ್ಲ ನೆನೆತೊಂದು ಪ್ಲಸ್ ಮೈನಸ್ ಮತ್ತದು ತೀರ್ಪೈನಾರು ನೇರವಾದ ಸ್ವರ್ಗ ಹೋಗ್ಬೋದು ಸೇರಿಯರು ನಮ್ಮ ಸಂತೋಷ ಪಡೋದು ಆ ಸಂತೋಷ ಕೂಟೋದು ಇಲ್ಲಿ ನಮ್ಮ ಮತ್ತೊಂದಿಲ್ಲ ಈ ಸಂತೋಷ ಪ್ರಭಾತ್ರೆ ಮಾತಾಡಲ ಅದೇ ಒಂದು ಶುದ್ಧಾರ್ಥ ಕುಶಲ ಏನು ಪಂಡದು ನಾನು ಗಣಪತರಮ್ಮ ನಡತೆರಗಾಪುಜಿ ಪಾತೆರಗಾಪುಜಿ ಆಡ ಬೇರೆ నుంచి ಹುಷಾರಿದ್ದನ್ನ ಟೈಮ್ಗಳು ಹಾಸ್ಪಿಟಲ್ ಕೂಡ ಹೋಗಿ ತೂತೆ ಇಡಿಯಾಗ ಬರೋದು ಮಣ್ಣಾಗ ಹೆಂಗೆ ಪ್ಲಾನ್ ಮಾಡ್ತಾರೆ ಎತ್ತಿಜಿ ಐದು ಪಡ ಜಾನು ದುಃಖ ಪಡೆದು ಇನ್ನು ಈ ಅವಕಾಶ ಕೊಡಬೇಕು ಈಗಲೇ ಮಾತಾಡೋ ಒಂದಿವಸ ಹಲವಾರು ವಿಷಯಗಳನ್ನ ಬೇತೆ ಬೇತೆ ಮತ್ತೆ ಜನಗಳು ಪಂದೇಲೆ ಏನಪ್ಪ ಮೂಲ್ಯನ అంటే ಅದಕ್ಕೆ ಆ ವಿಷಯ ಪಂಪನ ಹೊರೆಯುಂಡು ಒಂದು 4 ವಿಷಯಗಳ ಬಗ್ಗೆ ಪನೋಡಾಪ 1987ನೇ ಇಸವಿ ಜೂನ್ ತಿಂಗಳು 14ನೇ ತಾರೀಖದಾನಿ ನಾನು ಈ ವೀರಮಂಗಲ ಶಾಲೆಗೆ ಬರ್ತದೆ ಎಂಕೊಂದು ಉದ್ಯೋಗ ಶಾಲೆಗೆ ಪಾಠ ಮಾಡ್ತಾರೆ ಅವಕಾಶ ಮಾಡ್ಕೊಂಡು ಒಂದು ಕೇಳಿನ ಸಂದರ್ಭ ಆನಿದ ದಿನಕ್ಕೂ ಆನಿರನೇ ಹೆಡ್ ಮಾಸ್ಟರ್ ಆದಿತ್ತನ HS ನಾಗರಾಜರಾವ್ ಪಂಡಿತರು ಆರು ಪಂಡಿತರು ಮೂರು ಇದಕ್ಕೆ ನೋಡ್ತದೆ ಈಗ ಪೇಪರ್ ಪಾಡ್ದಿತ್ತ ಆಗ ಕಮಿಟಿದ ಮೀಟಿಂಗ್ ಮಾಡ್ತದೆ ಆಕಳ ಅಭಿಪ್ರಾಯ ಕೇಳಿಬಿಟ್ಟು ಆಕಳ ಅನುಮತಿ ಪ್ರಕಾರ ಎಟ್ಲ ಗೆತ್ತೊಂಡು ಹಾಕೊಂಡು ನಾನು ಮೀಟಿಂಗ್ ಎತ್ತಿದ್ದು ಆ ಮೀಟಿಂಗ್ ದಾನಿಗೆ ಈರೇಜ್ನಲ್ಲಿ ಎತ್ತುವ ಮೀಟಿಂಗ್ಗೆ ಬರಲಿ ಹೇಳ್ಬೋದು ಸರಿ ಆ ಮೀಟಿಂಗಿಗೆ ಬರ್ತೆ ಮೀಟಿಂಗ್ ಎತ್ತರ ಬರ್ತೆ ಬಂದಾಗ ಈಗ ಪೂರ ಹೊಸ ಜನಗಳು ವೀರಮಂಗಲದ ಒಂದೇ ಒಂದು ಜನತೆಯ ಬಗ್ಗೆ ಈಗ ಪರಿಚಯ ಇತ್ತು ಒಂದೇ ಒಂದು ಜನದ ಪರಿಚಯ ಇತ್ತು
ಮೀಟಿಂಗ್ ಆಂಡ್ ಪಾತಿರೇರು ವಿಷಯ ಪಾತಿರೇರು ಲಾಸ್ಟ್ ಇದು ಅವಮಾನ ಈಗ 200 ರೂಪಾಯಿ ಸಂಬಳ ಕೊರಪ ನೀನು ಮಧ್ಯಾಹ್ನದ ವನಸಿಗದಾದ ಅನ್ಕೋರು ಬೈಯಾಗಿ ಇಲ್ಲಡೆ ಹೋವರೆ ಗಾಂಡೆ ಬರುವರು ಮಧ್ಯಾಹ್ನದ ವನಸಿಗದಾದ ಅನ್ಕೋರು ಅಪ್ಪ ಯಾನು ಬಂದೆ ಒಂಜಿ ಹೊತ್ತು ವನಸು ಒಂಜಿ ಈಚೆಗೆ ಬುತ್ತಿ ಮಾಡಿದ್ರೆ ಯಾನು ವನಸು ಮಾಡ್ತಾ ಯಾನು ಎನ್ನತ್ತಿಗೆ ಹೋಗಿ ಪಾಠ ಮಾಡ್ತಾ ಎನ್ನ ಕೆಲಸ ಮಾಡ್ಕೊ ಹೋಗ್ತೀನಿ ಆ ಹೊರತದು ಚೀನಪ್ಪನೇ ಬಂದೇರು ಅವು ಸರಿಯಾಗ್ಬಿಡ್ತಿ ಈಗ ಅಕದೂರೊಂದು ಬರ್ತದೆ ಒಂದು ಬುತ್ತಿ ಕಟ್ಟೊಂದು ಬರ್ತದೆ ಈ ಊರೋಡು ಉನ್ಪುಣೆ ಬಂದ ಅವು ಸರಿಯಾಗ್ಬಿಟ್ಟು ಅದು ಎಂಕ್ಲೆ ಇಲ್ಲ ಒಂದು ಒಣತ್ತು ಕೊಡ್ತಾರೆ ಮಧ್ಯಾಹ್ನದ ಒಂದು ಒಣತ್ತು ಕೊಡ್ತಾರೆ ಸರಿ ಅವು ಬಂದ ಅದನಗ ಆರನವೇ ಪಾತ್ರ ಆರ್ನ ಬಾಯಿಡ್ 6 ಬಣ್ಣ ಪಾತ್ರ ಐತೆಂಬರೆ ಬಂದಾಗ ಜಾತಿ ಭೇದ ಈ ಜೀನ್ ಬಂದ್ಕೊನೆ ಕೊಂಚ ಪಾತ್ರ ಬಂತೇನು ಚೀನಪ್ಪ ಮುಳಿಯರು ಬಂದಿರಿ ಮಾಷೆ ಇರು ರೈ ಯಾನ ಮೂಲ್ಯನ ಇಲ್ಲ ಒಣಸ ಆವ ಈಗ ಭಾರಿ ಒಂಜಿ ಖುಷಿಯಾನು ಬಂದ ಭಾರಿ ಖುಷಿಯಾನು ಏರಿಗಾನ ತೆರೆದಿತ್ತಂಡ ಹಿರಿಯಾಗ್ಲಿತ್ತಂಡ ಪಂಪನೇನ ಕೇಂದ್ರ ದಿಕ್ಪಾರ ಮಲ್ಲ ಮಲ್ಲ 1000 ಮಡಿ ಹರಿತ ದನಿಕೊಳಕ್ಲು ಕುಳ ಕುಂಡಡ್ಕ ಬಳ್ಳಿಪಾಡಿ ಕೋಡೊತ್ತು ಇಂಚಿನ ಮಲ್ಲ ಮಲ್ಲ ಮನೆತನದಕ್ಲ ಇಲ್ಲ ಒಂಜಿ ಶುಭ ಕಾರ್ಯ ಆನಗ ಅಲ್ಪ ಒಣಸಗೊಂಜಿ ಉಣುಪುದ ಕೊಪ್ಪರಿಗೆ ಉಣುಪು ಬೈಪಾರ ಕೊಪ್ಪರಿಗೆ ದಿಕ್ಕಲ್ಗೆ ದೀ ಹೊಡೆದು ಆ ಕೊಪ್ಪರಿಗೆ ದೀನಾಗ ಐಕ ಹರಿ ತಾರೈ ಸೊತ್ತಿಗೆ ದೀದು ಆ ಕೊಪ್ಪರಿಗೆ ಗರಿಪಾಡು ಅಂಚಿನ ಮಲ್ಲಕಲೆಗಂಡಲ್ಲ ಆನಿದ ನಿನ್ನೊಟ್ಟು ಉಣುಪುದ ಕೊಪ್ಪರಿಗೆ ಹರಿಪಾಡುದನ್ನ ಮೂಲ್ಯರವಡು ಇಲ್ಲಿ ಭಾರಿ ಖುಷಿ ಇನ್ನೇನೆ ಅನ್ಕೊಂಡೆ ಎರಡ ಅಂಚಿನ ಸಾವಿರ ಜನ ಕುಳಗದಿಕೋಣ ಅಂಚಿನ ಆ ಒಂಜಿ ರುಚಿತ ಒಣಸು ಇನ್ನು ಎಂಕ್ ದಿನೋಲತಿ ಕೂಡ ಅಣ್ಣ ಎಂಕ್ ಎನ್ನಾತ್ಮಲ್ಲ ಭಾಗ್ಯವಂತೆಯರು ಈಗ ಅವು ಭಾರಿ ಖುಷಿ ಅಂದು ಎನ್ನಾತ್ಮಲ್ಲ ಭಾಗ್ಯವಂತ ಆ ರುಚಿತ ಒಣಸು ಏರೆಲ್ಲ ಒಂದು ಮನ್ಪುನತ್ತೆ ಮೂಳ್ಳಿರ್ನಕಲ್ಲ ಮಲ್ಪುನಂಚಿನ ಕರ ಮಣ್ಣದ ಕರ ಆ ಮಣ್ಣದ ಕರಟ ರೈತನಂಚಿನ ಉಂಪುದ ರುಚಿ ಐತಾತು ರುಚಿ ಬೇತೆ ಒಳ್ಳೈತಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಕಂಡಿರ್ನಲ್ಲ ಆ ಉಂಪುಗೆ ಇತ್ತಾತು ರುಚಿ ಬೇತೆ ಒಯ್ಕಲೈತಿ ಬೇತೆ ಪರಮಾನ್ನ ಬೇತೆ ಬೇತೆ ಎಡ್ಡೆ ಒಣಸಿಲ್ಲ ಪಾಕವಾಗಿ ಎತ್ತ ಒಣಸಿ ಇಕ್ಕೊಂಡು ಈ ಒಣಸದ ರುಚಿ ಬೇತೆ ಊರ್ಲ ತಿಕ್ಕಂದು ಅವು ಎಂಕ್ ತಿಕ್ಕೊಂಡು ನನ್ನ ಶಾಖೆ ದಿನನಿತ್ಯ ತಿಕ್ಕೊಂಡು ನನ್ನ ಏನು ಮಲ್ಲ ಭಾಗ್ಯವಂತೇನು ಬೇತೆ ಏರುಂಡು ಬಂದೆ ಅವು ಬಂಡೇರು ಸರಿ ಬುಕ್ ಒಂಜಿ ಬಂಡೇರು ಎಂಕ್ಲೊಂಜಿ 26 ಜನ ಉಳ್ಳ 22 ಜನ ಉಳ್ಳ ಇಲ್ಲ ಆಂಜೆ ಒಳ್ಳೆರು ಕೊಂಜ ಒಳ್ಳೆರು ಜೋಕುಳು ಜವಂತಿಲು ಪರಬೇರು ಪೂರ ಉಳ್ಳ ಈಗ ಹೊಂದಾಣಿಕೆ ಮಾಡ್ತೊಳ್ಳೋದು ಈಗ ಭಾರಿ ಖುಷಿ ಆದ್ರೆ ಈಗ 22 ಜನ ಉಳ್ಳ ನಾನು ಒಂಜಿಲ್ಲ 26 ಜನ ತೊಟ್ಟಿಗಿತ್ತು ಬೇರಕ್ಕೆ ಐಟ್ಲ ಖುಷಿ ಅಲ್ಲ ಪಾಸಾನ ಮುಖಂಜ ಬಂಡೇರು ಈ ಅಂಕ್ಲ ಬೆಲ್ಪುಣಾಕಲು ಈಗ ಒಣಸದು ಬರ್ನಾಗ ಪೊರ್ತುಗೆ ಇಲ್ಲ ಬಳಸದು ಕೊರಿಯದ ಈಗ ಪಾಡದ ಉಂಡೋ ನೋಡವ ಅವು ಏನು ಒಂಜಿ ಪೊಟ್ಟುಗೆ ಬೆಯ್ಪದಲ್ಲ ಉಂಡೊಂದು ಅವಳ ಇಂಟ ಅಭ್ಯಾಸ ಉಂಡ ಸರಿ ಮೂಜಿ ಪರೀಕ್ಷೆಗೆ ಪಾಸಾಡ ಅಂಚ 5 ಮುಖ ಸರಾಗಿ ಯಾನು ಈ ಇಲ್ಲದೆ ಆ ಕುಟುಂಬದ ಸದಸ್ಯ ಯಾರು ಯಾನು ಇಲ್ಲ 3 ವರ್ಷ ಒಣಸು ಮಾಡ್ತೇವೆ ಸಾವಿರ ಪಾಠ ಮಾಡ್ಕೊಂಡು 3 ವರ್ಷ ಒಣಸು ಮಾಡ್ತೇವೆ ಆ ಪೊಟ್ಟುಡು ಇತ್ತ ಸಮಾಜರು ಬೇರೆ ಎಂಚ ನಡತೊಂದಿತ್ತೇವೆ ನಡವಳಿಕೆ ಎಂಚ ಅಂತ ಸಮಸ್ತ ಜನ ಪಂಡಿರು ಸಂಸಾರೋಡು 6 ಎಂಚ ಇತ್ತೇವೆ ಮಲ್ಲ ಕುಟುಂಬ ಇಲ್ಲದೆ ಒಂಜಿ ಪನೆ ಒಂಜಿ ಮಿಗಿ ಮೇರು ಮಧ್ಯದ ಆಂಡಲ ಇಲ್ಲದ ಯಜಮಾನಿ ಪಂಡ ಇಡೀ ಉಸ್ತುವಾರಿ ಜವಾಬ್ದಾರಿ ವಹಿಸೋನಾರ ಚೀನಪ್ಪ ಮುಂದೆ ಅವು ದಾಯಿ ಬಂಡ ಆರು ಏಕಡೆ ಪಂಡೇರು ಆರಿಗೆ ವಿದ್ಯೆ ಕಲ್ಪಾಯರಾಗಿ ಎಲ್ಲ ಲೆಕ್ಕಾಯರ ಬಗ್ಗೆ ವಿದ್ಯೆ ಕಲ್ಪಡುವಂತ ನರಿಮಂಗೂರು ಶಾಲೆಗೆ ಕರ್ಕೊಂಡು ವಿದ್ಯೆ ಕಲ್ಪಾಯಿದ್ರು ಆ ವಿದ್ಯೆ ಆರಿಗೆ ಇಟ್ಟಂದ್ರೆ ಬಲಯಾಗಲ ಇದ್ದಿ ವಿದ್ಯೆಯಾಗಲಿತ್ತು ಅಂಚ ಆರು ಈ ಇಲ್ಲದ ಪ್ರಾಯೋಡು ಎಲ್ಲಿಯಾರಂದಲ್ಲ ಇಲ್ಲದೊಂದು ಯಜಮಾನಿ ಆದೀತೆ ಈ ಯಜಮಾನಿ ಆದೀತನಕ್ಕೆ ಏರಿಗ ನಮ್ಮ ಪ್ರಾಯದಕ್ಕೆ ಹೆಚ್ಚಿನಕ್ಕೆ ಗೊತ್ತಿತ್ತು ಹೆಚ್ಚಿನಕ್ಕೆ ಪಾತ್ರೆ ಗೊತ್ತು ಒಂದು ಇಲ್ಲದ ಯಜಮಾನಿ ಬಂಡ ಇಲ್ಲದ ಮೊಟ್ಟು ಕಲ್ಲಿತ್ತು ಲೆಕ್ಕ ಏರಿ ಹೆಂಚಿನ ಪಂಡಲ್ಲ ತಾಂಗೋಡು ಹೆಂಗ್ ತಾಂಗದ ವ್ಯವಹಾರ ಹೆಂಗ ಉದಾರಿಕೊಂಡು ಹೋಗುದು ಅಂಚಿತ್ತನ ಒಂಜಿ ತಾಕತ್ತು ಆಗ ಒಂದು ಮನಸ್ ಭಾವ ಆರೋಗ್ಯತ್ತು ಬುಕ್ಕೊಂಜಿ ಮೆಗ್ಗಿ ಆವಡು ಪಲ್ಲೆ ಆವಡು ಹೂವೆಂಜಿ ಇಲ್ಲದ ವ್ಯವಸ್ಥೆ ಆವಡು ನಂಡ ಪಲ್ಲೆಗೆ ಚೀನಪ್ಪ 5 ಎಂಚು ಮನ್ಪುನೆ ಚೀನ ಬಂದು ಅಣ್ಣ ಎಲ್ಲ 5 ಆಯ್ತು ಮನ್ಪೊಲಿ ಎಂಚ ಮನ್ಪೊಲಿ
ಚೀನಪ್ಪ ನಡಕೆ ಅಂಚ ಆ ರೀತಿಯ ಭಾವನೆ ಕುಟುಂಬಡು ನಾನು ಪ್ರತಿ ವರ್ಷ ಇತ್ತೆ 3 ವರ್ಷ ಇಡ್ಬೇಕಾದ್ರೆ ತರಾಗಿ ಮತ್ತೊಂದು ಪ್ರತಿ ವರ್ಷ ಕಾರ್ಯಕ್ರಮಗಳ ಬತ್ತೊಂದಿಲ್ಲ ಮತ್ತೊಂದು ಇಪ್ಪನಾಗ ಮೂರು ಆಯ ಕಲ್ತಿನ ಆಯ ಉದ್ಯೋಗದ ಎಲ್ಲಿ ಪಂಪನ ದಾವ ಭೇದ ಭಾವ ಮಾತೆಲ್ಲ ಮುಂಜಾನೆ ಕೊತ್ತುಕೊಂಡು ಇಡೀ ಸಂಸಾರದ ಒಂದು ಆಡಳಿತ ಚುಕ್ಕಾಣಿ ಆದಿದ್ದೇವೆ ಇನಿ ಆ ಆಡಳಿತದ ಚುಕ್ಕಾಣಿ ಒಂಜಿ ಕೊಂಡಿ ಕಡೀಲಿ ಆಂಗ್ಲ ಮೊಳ್ಳೆದ್ದು ಆಂಡ ಕೆಲಸಕ್ಕೆ ಬಂದಿದ್ದು ಇಂಕ್ಲ ಬೇಜಾರು ಉಂಟು ಯಾಕೊಂಜಿ ಕುಟುಂಬದ ಸದಸ್ಯ ಅದೇ ಮೂಲ ಉಳ್ಳ ಇನಿಲ್ಲ ಇನಿಕ್ಕಿಲ್ಲ ಉಳ್ಳೆ ಎಂಕ್ 3 ವರ್ಷ ಮನಸ್ಸು ಕೊರಿಯಂದಲ್ಲ ಆ ಭಾವನೆ 5 ಮುಕ್ಕಲ ಅಂಚನೆ ಉಡಿ ಅನುಭವದ್ದು ಆ ಗುರ್ತದ ಆ ಭಾವಾರ್ಥದ ಪ್ರೀತಿ ವಿಶ್ವಾಸ ಒರಿಕೊಂಡಾದ ಆರ್ ನಮಗೆ ದಾಮೋದರ ಕುಳ ಆರು ಎನ್ನ ಮಗಕ್ಕೆ ಪುತ್ತೂರುಡು 2 ವರ್ಷ ಉಚಿತ ಊಟ ವಸತಿ ಕೊರದು ಶಾಲೆಗೆ ವಿದ್ಯಾಭ್ಯಾಸ ಕಲ್ಪಾಯಿತು ಇನ್ನು ಆರ್ನ ಮಗಕ್ಕೆ ದಿಗ್ಗಿದೆ ತುಂಬ ಅರಬರ್ಲೆಕ್ಕ ಯಾರು ಕೂತಿದ್ದೆ ಚಾಂಪ ಮುಳಿಯರು ಚೀನಪ್ಪ ಮುಳಿಯರ್ನೋ ಚಾಂಪ ಮುಳಿಯರ್ನೋ ಚೀನಪ್ಪ ಮುಳಿಯರಿಗೆ ಬರ್ತದೆ ಚೀನಪ್ಪ ಮುಳಿಯರ್ನ ಆರ್ನ ಬಾಲ್ಯಲೆಗೆ ಬರ್ತದೆ ಇಂಚನೆ ನನ್ನ ಸಂತಾನ ಕೊಯ್ಲಕ್ಕೆ ಬೆಳವಣಿಗೆ ಆಯ್ಲೆಕ್ಕನೆ ಆ ಭಾವನೆ ಆ ಬುದ್ಧಿ ಆ ಭೌತಿಕ ಮಟ್ಟ ಮಾಂತ ನಡವಳಿಕೆಲ್ಲ ಮಾಂತರಿಗಳ ಒದಗದ್ದು ಬರಡು ಏನು ಪಡ್ಡದೆ ನನ್ನ ಮಿತ್ತಿಗೆ ಈ ಗೋಕುಲು ಎಡ್ಡೆ ಅಭಿವೃದ್ಧಿ ಅವರ ಇತ್ತೆಲ್ಲ ಅಭಿವೃದ್ಧಿ ನನ್ನ ಮಿತ್ತಗಳ ಅಭಿವೃದ್ಧಿ ಆ ಮೂಲಕ ಬುಕ್ಕ ಒಂದು ವಿಷಯ ಜನ ಪಂಡ ಆ ಮೂಲಕ ಇಂಕ ಈ ವೀರಮಂಗಲದ ಜನತೆ ಉನ್ನತ ಈ ನಿಕ್ಕೆಲ ಅಖಿಲ ಕೊಂಚ ಸಂಬಂಧದ ಕಲಿಕೆ ಯಾನು ಅವಳೆ ಬತ್ತಿನಾಡ್ತಾರ ಓ ಮಾಸ್ಟೇ ನಮಸ್ಕಾರ ಮಾಸ್ಟೇ ನಮಸ್ಕಾರ ಮುಖ್ಯವಾದ ಇದಕ್ಕೆ ಮೌಲ್ಯದ ಸುಮಾರು ಕರಪ್ಪ ಹೇಳೋಕ್ಕಂತ ಸುಖಂಡಿತ್ತು ಪರಲೋಕ ಯಾತ್ರೆ ಮತ್ತೆ ಬಂದ ನಮ್ಮ ಮಾತೆಲ್ಲ ದುಃಖ ಬರ್ತದೆ ಕಾಂಡ ಭಗವಂತನ ಹೋಗಟ್ಟು ಮೇಲೆಗೂ ಯಾವುದೇ ಒಂದು ಪ್ರಾಣಿ ಅವು ಭಗವಂತನ ಪಾದ ಸೇರಲಾಗೋ ಸೇರಲಾಗಿ ಅದಕ್ಕೆ ನಮ್ಮದಾಲಾಪನೆ ಇರುತ್ತೆ ಇಂಥ ದಿಕ್ಕಿನಾಗ ಆ ಶ್ರೀರತ್ನ ಮೂಲೆಯಲ್ಲಿ ನಮ್ಮ ಈ ಕಡೆ ಸಮಾಜ ಕಾವಲಿ ಊರ ಕಾವಲಿ ಇಲ್ಲಿ ಹೆಚ್ಚು ಮನುಷ್ಯ ಆಗ್ತದೆ ನಾವು ಇರ್ತೀವಿ ಕಾರಣ ಆಮೇಲೆ ಕಾಂದು ಮೂಲೆ ಒಂದು ನಾನು ಎಲ್ಲಿ ಎತ್ತರಕ್ಕೆ ಎತ್ತಿ ಆರು ಇಲ್ಲದಕ್ಕೊಂದು ನನ್ನ ಅತ್ಯಲ್ಲ ಕಾಂದು ಮೂಲೆಯಲ್ಲಿ ಬಹಳ ಆತ್ಮವಿಶ್ವಾಸಕ್ಕೂ ಒಟ್ಟೂರಕ್ಕೆ ಮಧ್ಯಾಹ್ನ ಬಯ್ಯ ಕತ್ತಲ ಮಿತ್ರ ಅದನ್ನ ಆ ಮಾತುಕತೆ ಮುಗಿತು ನಮಗೆ ಬಹಳ ವಿಶೇಷವಾಗಿದೆ ಅಂತಂದ್ರೆ ಇಡೀ ಮೂರ್ಖ ವಿಚಾರ ಸಮಾಜದ ವಿಚಾರ ಮಾತ ಇವನಿಗೆ ಇತ್ತೊಂದು ಅದನ್ನ ಆ ಪಾತ್ರ ಕತ್ತಲಲ್ಲಾಗಲಿ ಗೊತ್ತಾಗಿದೆ ಅಂತಿಕ್ಕೆ ಆ ಜಾಂಬ ಮೂಲೆಯರು ಆಗ ನಮಗೆ ಶಿಲ್ಪ ಮೂಲೆಯರು ಬಹಳ ಈಗ ಸಹಕಾರ ಮಾಡ್ತಾರೆ ಊರುಗಾವಡು ಹಿನ್ನಡೆಗಾವಡು ಪ್ರತಿಯೊಂದು ನೆಟ್ಲ ನಾನೇ ಅವರು ಇಂಚಿನ ಅವರು ಒಂದು ಕೊಂಡಂತೂ ಒಂದು ಸಹಕಾರ ಮಾಡ್ಕೊಂಡಿದ್ದೇವೆ ನಾನು ಎಲ್ಲೇ ಕೊನೆಗ ಇಂದರೆಗೆ ಬಹಳ ಸ್ಥಿತಿಗತಿಗಳನ್ನು ಅಪಗ ಸಾರಿಗೆ ಕೊನೆಯಲ್ಲಿ ಅಂಗಡಿತ್ತನ್ನು ಹೋಗಿ ಅಪಗಟ್ಟು ಅಂಗಡಿ ನಾಲ್ಕ ಬೋರ್ಡು ಐತೆ ನೋಡಿ ಇದು ಬುಕ್ಕ ಕೊಡಲಿ ನಾನು ಅತ್ಯಂತ ಏಕೋ ಸಹಕಾರ ಮಾಡ್ತಾನೆ ಐದೇ ಇದು ಮರಕ್ಕರೆ ಸಾಧ್ಯ ಅಂಚನೆ ಕ್ಯಾಂಪ್ ಮುಂದೆ ಅಂಚನೆ ಇಂಕ ಅಜ್ಜಿಯಲ್ಲ ಇಪ್ಪನಾಗ ಏಕೋ ಹೊರನ ಕುಂತಿತ್ತು ಸಹಕಾರ ಮಾಡ್ಕೊಂಡು ಇರ್ತೈತೆ ಅಂಚನೆ ದೇವಸ್ಥಾನ ಇಂಕಲ ವೀರ ಸಹಕರಿಸ ಗ್ರಾಮಗೆ ಉತ್ತರೋತ್ತರವಾದ ಅಭಿವೃದ್ಧಿ ಮಾಡ್ತಾರೆ ಆಯ್ತು ಎಂಟುಳ ನೆಟ್ಲ ನನ್ನ ತುಂಬಗೂ ಉತ್ತರೋತ್ತರವಾದ ವಿದ್ಯಾಪನೆ ಫಲ ಆ ಹೋರಾಟಿನ ಜನಪಡೆಗೆ ಸಹಕಾರ ಮಾಡ್ಕೊಂಡು ಐದು ಆರು ಮಾಡ್ಕೊಂಡಿರ್ತೇವೆ ಕಾರಣ ಶಕ್ತಿನೇ ಒಕ್ಕ ಎಂಟು
ನಾಲ್ಕು ದಿವಸಕ್ಕೆ ಬಹಳ ಸುಖ. ಭಗವಂತನ ಅದನ್ನು ಸೇರಲಾಯೋ ಪ್ರಾಮುಖ್ಯ ನಮ್ಮ ಪತ್ರದಲ್ಲಿ ಕಾರಣ ಆತ್ಮಗೂ ಆ ಭಗವಂತೆ ಚಿರಶಾಂತಿನ ಹೊರಡೆ ಕುಟುಂಬ ಕಾರಣ ಜೋಕ್ಳೆಗೆ ಆಳೆಗೆ ಕುಟುಂಬಗೂ ಆತ್ಮೀಯರಿಗೆ ಇನ್ನಕ್ಕೆ ಯಾವುದೇ ಕಾರಣ ಆಶೀರ್ವಾದ ಪ್ರಾಮುಖ್ಯ ಕಾರ್ಯದ ಚಿರಶಾಂತಿ ಆ ಭಗವಂತೆ ಉತ್ತರೋತ್ತರವಾದ ಹೊರಡೆಂದು ಆ ಶಿವಕುಮಲಿನ ಜೋಕ್ಳೆಗೆ ಮಾಲೆಗೆ ಹರಸೊಂದಿಪ್ಪಡೆಂದು ಏನಾದ ಮಾತಾಡಬೇಕು. ಬೇತೆ ಬೇತೆ ಕಮಿಟಿದ ಪ್ರಮುಖರ್ನಾಕಲು ದಿನ್ನೇರು ಕುಟುಂಬಸ್ಥರು ಮಾತೆಲ್ಲ ಊರು ದಾಖಲು ಮಾತೆಲ್ಲ ಆಗದೇರು ಅಂಚನೆ ಬೇತೆ ಬೇತೆ ಬಾರೆ ಬೈಲು ನಾಗಮೂಲ ಸ್ಥಾನದ ಕಮಿಟಿ ದಾಖಲು ಬತ್ತದೇರು ಅಂಚನೆ ಕುಮಾರ ಸೊಸೈಟಿ ದಾಖಲು ಬತ್ತದೇರು ಅಂಚನೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ದಾಖಲು ಬತ್ತದೇರು ಬೇತೆ ಬೇತೆ ರಾಜಕೀಯ ಗಣ್ಯರು ಅಂಚನೆ ಮಾತ ಮಾತ್ರ ಅಲ್ಲ ಅವನ ಸರ್ಕಾರವನ್ನ ಅಲ್ಲಾಡಿಸ್ಬೇಕು. ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ, ನಮ್ ಸತ್ಯದಿಂದ. ಹಳೆ ಬೀಡು ಅಲ್ಲ, ಹಳೆ ಬೀಡು. ನೀವು ನಗಡೋರಲ್ಲಂತ ಬಾರಿ ಹುಷಾರಿನವರ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ಅದು ನಿನ್ನತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತ, ಇದ್ರಲ್ಲೆಲ್ಲ ಬರ್ದಿದ್ದೇನೆ. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿ ಬೈರಿ ಸರ್. ಹೇಗಿತ್ತು? ಒಳ್ಳೆದಿತ್ತು, ಸ್ವಲ್ಪ ಹುಳಿತಾ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.